ಭಾರತ ಚುನಾವಣಾ ಆಯೋಗ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಂಗಳೂರು ಮಹಾನಗರ ಪಾಲಿಕೆ ಆಶ್ರಯದಲ್ಲಿ ಎಸ್ಐಆರ್ ಕುರಿತ ವಿಶೇಷ ಜಾಗೃತಿ ಅಭಿಯಾನದ ಅಂಗವಾಗಿ ಬೃಹತ್ ಬೈಕ್ ರ್ಯಾಲಿಗೆ ಪಾಲಿಕೆ ಬಳಿ ಶುಕ್ರವಾರ ಚಾಲನೆ ನೀಡಲಾಯಿತು. ಪಾಲಿಕೆ ಮುಂಭಾಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್.ಪಿ. ಅವರು ಬೃಹತ್ ಬೈಕ್ ರ್ಯಾಲಿಗೆ ಚಾಲನೆಯನ್ನು ನೀಡಿದರು. ನಿಮ್ಮ ಮನೆಯಲ್ಲಿ ಎಲ್ಲ BLOs ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿರಬಹುದು, ಅದು ದಯವಿಟ್ಟು ಫಿಲ್ ಮಾಡಿಕೊಂಡು BLOs ನಿಮ್ಮ ಮನೆಗೆ 3 ಸತಿ ಬರ್ತಾರೆ. ಸೊ ಯಾವುದು ಒಂದು ಸತಿ ಅವರಿಗೆ ಅದು ಫಾರ್ಮ್ ಫಿಲ್ ಮಾಡಿಕೊಂಡು ನೀವೇ ಕೊಡಬೇಕಾಗುತ್ತದೆ. ಈ ಫಾರ್ಮ್ ಫಿಲ್ ಮಾಡೋದಕ್ಕೆ ಪ್ರಕ್ರಿಯೆ 30th ಜೂನ್ ಒಳಗಡೆ ನೀವೇ ಫಾರ್ಮ್ ಫಿಲ್ ಮಾಡಿ BLO ಅವರಿಗೆ ಕೊಡಬೇಕಾಗುತ್ತದೆ. ಸೊ ದಯವಿಟ್ಟು ನಿಮ್ಮ ಹಕ್ಕು ಉಳಿಸಬೇಕಾಗುತ್ತದೆ. ನೋ ಎಲಿಜಿಬಲ್ ವೋಟರ್ ಶುಡ್ ಬಿ ಲೆಫ್ಟ್ ಬಿಹೈಂಡ್. ಸೊ ಅದಕ್ಕಾಗಿ ಎಲ್ಲರೂ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿಕೊಂಡು ದಯವಿಟ್ಟು ನಿಮ್ಮ ಹಂತದಲ್ಲಿ ಇರುವರ BLOs ಕೈಯಲ್ಲಿ ಕೊಡಬೇಕು. ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನರ್ವಡೆ ವಿನಾಯಕ್ ಕಾರ್ಬಾರಿ, ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್, ವಿವಿಧ ಇಲಾಖಾಧಿಕಾರಿಗಳು ಪಾಲ್ಗೊಂಡಿದ್ದರು. ಲಾಲ್ಬಾಗ್ನಿಂದ ಕದ್ರಿ ಉದ್ಯಾನದವರೆಗೆ ಈ ಬೈಕ್ ರ್ಯಾಲಿ ನಡೆಯಿತು.